ಕಳೆದ ವರ್ಷ ಉಡುಪಿಯಲ್ಲಿ ಸುರಿದ ಭಾರಿ ಮಳೆಗೆ ಕೋಟ್ಯಾಂತರ ರೂಪಾಯಿಗಳ ಹಾನಿ ಉಂಟಾಗಿತ್ತು. ಅದರಲ್ಲೂ ಪೇಟೆಂಟ್ ಪಡೆದ ಮಟ್ಟುಗುಳ್ಳ ಕೃಷಿ ಸಂಪೂರ್ಣವಾಗಿ ನಾಶವಾಗಿ ರೈತರು ಕಂಗಾಲಾಗಿದ್ರು. ಅಂದಿನ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಹಾರದ ಭರವಸೆಯನ್ನು ಮಾತ್ರ ನೀಡಿದರೆ ಹೊರತು ಇದುವರೆಗೂ ಒಂದೇ ಒಂದು ರೂಪಾಯಿ ಕೂಡ ಪರಿಹಾರ ಬಂದಿಲ್ಲ. ಹೀಗಾಗಿ ಮಟ್ಟುಗುಳ್ಳ ಬೆಳೆಗಾರರು ಪರಿಹಾರಕ್ಕಾಗಿ ಹೋರಾಟದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಮಟ್ಟುಗುಳ್ಳ ಪೇಟೆಂಟ್ ಪಡೆದ ಕರಾವಳಿಯ ಏಕಮಾತ್ರ ತರಕಾರಿ ಬೆಳೆ. ಉಡುಪಿಯ ಕಟಪಾಡಿಯ ಮಟ್ಟು ಎಂಬ ಪ್ರದೇಶದಲ್ಲಿ ಬೆಳೆಯುವಂತಹ ಈ ತರಕಾರಿಗೆ ಉಡುಪಿ ಮಾತ್ರವಲ್ಲದೆ ಮುಂಬೈ ಹಾಗೂ ವಿದೇಶಗಳಲ್ಲೂ ಭಾರಿ ಬೇಡಿಕೆ ಇದೆ. ಇಂತಹ ವಿಶೇಷ ಬೆಳೆಯನ್ನ ಎಕರೆಗಟ್ಟಲೆ ಪ್ರದೇಶದಲ್ಲಿ ಬೆಳೆಯೋದಿಲ್ಲ. ಬದಲಾಗಿ ಸಣ್ಣ ಪುಟ್ಟ ಜಾಗದಲ್ಲಿ ರೈತರು ಕಷ್ಟಪಟ್ಟು ಬೆಳೀತಾರೆ. ಮಟ್ಟುಗುಳ್ಳ ಬೆಳೆಯುವುದಕ್ಕೆ ಸಾವಿರಾರು ರೂಪಾಯಿ ಖರ್ಚಾಗುತ್ತದೆ. ಪತ್ನಿಯ ಮಾಂಗಲ್ಯ ಸರ, ಮನೆಯಲ್ಲಿ ಇದ್ದಂತಹ ಒಡವೆಯನ್ನ ಅಡವಿಟ್ಟು 50ಕ್ಕೂ ಹೆಚ್ಚು ಬೆಳೆಗಾರರು ಮಟ್ಟುಗುಳ್ಳವನ್ನು ಬೆಳೀತಾರೆ. ಹೀಗೆ ಬೆಳೆದ ಬೆಳೆ ಕಳೆದ ವರ್ಷ ಸೆಪ್ಟೆಂಬರ್ 20ರಂದು ಉಡುಪಿಯಲ್ಲಿ ಸುರಿದ ಮಹಾಮಳೆಗೆ ಸಂಪೂರ್ಣ ನಾಶ ಆಗಿತ್ತು. ಅಂದಿನ ಜಿಲ್ಲಾಧಿಕಾರಿ ಜಿ ಜಗದೀಶ್ ಭೇಟಿಯನ್ನು ನೀಡಿ ವಿಶೇಷ ಭರವಸೆಯನ್ನು ನೀಡುವಂತಹ ಆಶ್ವಾಸನೆ ನೀಡಿದ್ರು. ಆದರೆ ಭರವಸೆ ಮಾತ್ರ ಹುಸಿಯಾಗಿದೆ. ರೈತರಿಗೆ 1 ರೂಪಾಯಿ ಪರಿಹಾರ ಕೈ ಸೇರಿಲ್ಲ. ಲಾಸ್ಟ್ ಇಯರ್ ಸೆಪ್ಟೆಂಬರ್ 19-20 ನೆರೆಗೆ 56 ಜನದ್ದು ಗುಳ್ಳ ಬೆಳೆ ಸಂಪೂರ್ಣ ನಾಶ ಆಗಿದೆ. ಇನ್ನು 15 ದಿವಸ ಹೋಗಿದ್ರೆ ಗುಳ್ಳ ಬೆಳೆ ಹೇಗೆ ಬರ್ತಿತ್ತು ಅವರಿಗೆ, ನಮ್ಮದು ಸೇರಿ. ಆದರೆ ಡಿ ಸಿಗೆ ಮನವಿ ಮಾಡಿದೆವು. ಡಿ ಸಿ ಬಂದು ಸ್ಥಳ ಪರಿಶೀಲನೆ ಮಾಡಿದರು. ತೋಟಗಿರೆ ಕೆಲವರು ಎಲ್ಲರೂ ಬಂದರು, ಅಧಿಕಾರಿಗಳು ನೋಡಿದರು. ನಾವು ಸ್ಪೆಷಲ್ ಇದಂತೇಳಿ ಅನುದಾನ ಕೊಡಿಸ್ತೇವೆ ಅಂತೇಳಿ ತೋಟಗಾರಿಕೆಗೆ ಮಾಡಿಸಿ ಎಸ್ಟಿಮೇಟ್ ಮಾಡಿ ಗೌರ್ಮೆಂಟಿಗೆ ಕಳಿಸಿದ್ದಾರೆ. 1 ತಿಂಗಳು ಬರ್ತೇನೆ ಹೇಳಿದರೆ ಈಗ 1 ವರ್ಷ ಆಯಿತು. 1 ವರ್ಷ ಆದರೆ ನಮ್ಗೆ ಯಾರಿಗೂ 1 ರೂಪಾಯಿ ಬರಲಿಲ್ಲ. ಅದು ಎಷ್ಟಿಷ್ಟು ಕೆಲವರು ಅಂದರೆ ಚಿನ್ನ ಸಾಲ ಮಾಡಿ ಅಡವಿಟ್ಟು ಬೆಳೆದವರಿದ್ದಾರೆ. ಯಾರು ಗುಳ್ಳ ಬೆಳೆಗಾರಿಗೆ ಏನು ಶ್ರೀಮಂತರು ಯಾರಿಲ್ಲ. ಅದೇ ಜೀವನ ಅವರಿಗೆ ಗುಳ್ಳ ಬೆಳೆಯಿಂದಲೇ. ಅದು ಬೇಗ ಆದರೆ ಸ್ವಲ್ಪ ನಮಗೆ ಲಾಭ ಜಾಸ್ತಿ ಅಂತೇಳಿ ಅದೇ ನಾವು ನಿಮ್ಮ ಟಿ ವಿ ಮುಖಾಂತರ ಒಂದು ಮನವಿ ಮಾಡೋದೇನೆಂದರೆ, ಗೌರ್ಮೆಂಟಿನವರು ಸಚಿವರು ಮಿನಿಸ್ಟ್ರ್ ಎಲ್ಲ ಸೇರಿ ನಮ್ಮದು ಪರಿಹಾರದೊಂದು ಬೇಗ ಸಿಗುವ ಹಾಗೆ, 1 ವರ್ಷ ಆಯ್ತು ಈಗಲೇ ಹೋಗಿ, ಬೇಗ ಸಿಗುವ ಹಾಗೆ ಮಾಡಬೇಕು ಅಂತೇಳಿ ನಾವು ಎಲ್ಲ ರೈತರ ಪರವಾಗಿ ಕೇಳ್ಕೊಳ್ತಿದ್ದೇವೆ. ಕಳೆದ ವರ್ಷ ಮಟ್ಟುಗುಳ್ಳ ಬೆಳೆಗಾರರು ಚಿನ್ನವನ್ನ ಅಡವಿಟ್ಟು ಬ್ಯಾಂಕ್ನಲ್ಲಿ ಸಾಲ ಮಾಡಿ ಕೃಷಿಯನ್ನ ಮಾಡಿದ್ರು. ಗುಳ್ಳದ ಗಿಡ ದೊಡ್ಡದಾಗಿ ಇಳುವರಿಯೂ ಉತ್ತಮವಾಗಿತ್ತು. ಇನ್ನೇನು ಕೊಯ್ಲು ಮಾಡಬೇಕು ಎನ್ನುವಷ್ಟರಲ್ಲೇ ಭಾರೀ ಮಳೆಗೆ ಬೆಳೆ ಸಂಪೂರ್ಣ ನಾಶವಾಗಿತ್ತು. ಹೀಗಾಗಿ ಜಿಲ್ಲಾಧಿಕಾರಿ 50ಕ್ಕೂ ಹೆಚ್ಚಿನ ರೈತರ ಪಟ್ಟಿಯನ್ನ ತಯಾರಿಸಿ ತೆಗೆದುಕೊಂಡು ಹೋಗಿದ್ರು. ಆದರೆ ಇದಾಗಿ 1 ವರ್ಷ ಕಳೆದ್ರೂ 1 ರೂಪಾಯಿ ಪರಿಹಾರ ಬಂದಿಲ್ಲ. ಪರಿಹಾರ ಬಂದ್ರೆ ಈ ಬಾರಿಯ ಕೃಷಿಗಾದ್ರೂ ಪ್ರಯೋಜನ ಆಗ್ತಿತ್ತು ಎನ್ನುವ ಅಭಿಪ್ರಾಯ ರೈತರದ್ದು. ಪರಿಹಾರ ನೀಡದ ಬಗ್ಗೆ ಮಟ್ಟುಗುಳ್ಳ ಬೆಳೆಗಾರರು ಆಕ್ರೋಶವನ್ನ ಹೊರಹಾಕಿದ್ದು, ಪರಿಹಾರ ನೀಡದೆ ಹೋದ್ರೆ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಂದಹಾಗೆ ಅಂದಿನ ಜಿಲ್ಲಾಧಿಕಾರಿ ಜಿ ಜಗದೀಶ್ ಈಗ ವರ್ಗಾವಣೆಯಾಗಿದ್ದಾರೆ. ಈಗಿನ ಜಿಲ್ಲಾಧಿಕಾರಿಗಳಾದ್ರೂ ಆದಷ್ಟು ಬೇಗ ಸ್ವಲ್ಪವಾದ್ರೂ ಪರಿಹಾರವನ್ನ ಒದಗಿಸಿ ಬೆಳೆಗಾರರ ಕಷ್ಟಕ್ಕೆ ನೆರವಾಗಲಿ, ವಿಶೇಷ ಬೆಳೆಗೆ ಪ್ರೋತ್ಸಾಹ ನೀಡಲಿ ಎಂಬುದು ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲಾ ನ್ಯೂಸ್ 24/7 ಉಡುಪಿ.